ಕಾರ್ಮಿಕ ಸಂಘದ ಮಾನ್ಯತೆಗಾಗಿ ಚುನಾವಣೆ ನಡೆಯಲಿದ್ದು, ಭಾರತೀಯ ಮಜದೂರ್ ಸಂಘದೊಂದಿಗೆ ಸಂಯೋಜಿಸಲ್ಪಟ್ಟಂತಹ ಕುದುರೆಮುಖ ಮಜದೂರ್ ಸಂಘಕ್ಕೆ ಬೆಂಬಲ ನೀಡಿ ಎಂದು ಕೇಂದ್ರ ಬಿಎಂಎಸ್ ಉಕ್ಕು ವಿಭಾಗದ ಪ್ರಭಾರಿ ದೇವೇಂದ್ರ ಕುಮಾರ್ ಪಾಂಡೆ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಕುದುರೆಮುಖ ಮಜದೂರ್ ಸಂಘದ ಚುನಾವಣೆ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಸೆಪ್ಟೆಂಬರ್ 15ಕ್ಕೆ ಚುನಾವಣೆ ನಡೆಯಲಿದ್ದು, ಈ ಕೊರೋನಾ ಕಾಲದಲ್ಲಿ ಹಲವಾರು ಕಾರ್ಮಿಕರು ಸಂಕಷ್ಟದಲ್ಲಿ ಇದ್ದು, ಈ ವೇಳೆ ಭಾರತೀಯ ಮಜದೂರ್ ಸಂಘ ರೇಷನ್ ಕಿಟ್ ನೀಡಿ ಸಹಕರಿಸಿದೆ. ಉಳಿದ ಯಾವುದೇ ಟ್ರೇಡ್ ಯೂನಿಯನ್ಗಳು ಇಂತಹ ಸಾಮಾಜಿಕ ಕೆಲಸಗಳನ್ನು ಮಾಡಲಿಲ್ಲ. ನಾವು ಕಾರ್ಮಿಕರ ಏಳಿಗೆಗಾಗಿ ದುಡಿದಿದ್ದೇವೆ. ಕಾರ್ಮಿಕರ ಸಮಗ್ರ ವಿಕಾಸವೇ ನಮ್ಮ ಧ್ಯೇಯ. ನಮ್ಮದು ಕಾರ್ಮಿಕರಿಂದ ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ಇರುವಂತಹ ಸಂಘ ಆಗಿದೆ. ಕಾರ್ಮಿಕರ ವೇತನ ಪರಿಶೀಲನೆಗಾಗಿ ಶ್ರಮಿಸಿದ್ದೇವೆ. ಕೇಂದ್ರ ಬಿಎಂಎಸ್ ಉಕ್ಕು ವಿಭಾಗದ ಪ್ರಭಾರಿ ದೇವೇಂದ್ರ ಕುಮಾರ್ ಪಾಂಡೆ ಅವರು ಪ್ರಣಾಳಿಕೆ ಬಿಡುಗಡೆ ಮಾಡಿ ಕೆಎಂಎಸ್ ಮಾಡಿದ ಕಾರ್ಮಿಕ ಪರ ಕೆಲಸಗಳಿಗಾಗಿ ಮತ್ತು ಉತ್ತಮ ವೇತನ ಒಪ್ಪಂದ ಮಾಡಿ ಕಾರ್ಮಿಕರಿಗೆ ಸೌಲಭ್ಯ ನೀಡಿದ್ದು, ಮುಂದೆಯೂ ಈ ಕೆಲಸ ಮಾಡಲಿದೆ. ಹಾಗಾಗಿ ಕುದುರೆಮುಖ ಮಜದೂರು ಸಂಘವನ್ನ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲಿಸಬೇಕಾಗಿ ಮನವಿ ಮಾಡಿದರು. ಇನ್ನು ಈ ವೇಳೆ ಕೆಎಂಎಸ್ನ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕರ್ಕೇರ ಮಾತನಾಡಿ, ಕುದುರೆಮುಖ ಮಜದೂರ್ ಸಂಘ ಬಂದ ಮೇಲೆ ಕಾರ್ಮಿಕರ ಹಿತಕ್ಕೆ ಕುಂದು ಬರದಂತೆ ವೇತನ ಒಪ್ಪಂದ ಮತ್ತು ತಪ್ಪು ನಿರ್ಧಾರಗಳನ್ನು ಖಂಡಿಸುವಲ್ಲಿ ಯಶಸ್ವಿಯಾಗಲಿದ್ದು, ಕುದುರೆಮುಖ ಮಜದೂರ್ ಸಂಘವನ್ನ ಚುನಾಯಿಸಬೇಕು ಎಂದರು. ಈ ಸಂದರ್ಭ ಬಿಎಂಎಸ್ನ ರಾಜ್ಯ ಮಾಜಿ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಶೆಟ್ಟಿ, ಕೆಎಂಎಸ್ನ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕರ್ಕೇರ, ಸಂಘದ ಕಾರ್ಯಾಧ್ಯಕ್ಷ ಚಂದ್ರೇಗೌಡ, ಜಂಟಿ ಕಾರ್ಯದರ್ಶಿ ಲೋಕೇಶ್, संगठन कार्यदर्शी श्रीधर उल्लाल उपस्थितरिद्ದರು. आज कुद्रेमुख आयरन और स्टील के विजिट में मैं अपना आया हूँ. 15 तारीख को यहाँ मान्यता प्राप्त के लिए यूनियनों का चुनाव होने वाला है. मैं अपनी बात यहाँ स्पष्ट करना चाहता हूँ कि भारतीय मजदूर संघ अभी तक जो भी किया है, मजदूर के पक्ष भी किया है. प्रबंधन से, सरकार से, दोनों से संघर्ष करते हुए और मजदूरों को अधिक से अधिक सुविधा दिलाने के लिए प्रयास किया. दूसरी बात है कि यहाँ पर बहुत सारे प्रबंधन का एक अत्याचार या किसी और यूनियनों के साठ-गांठ में मिल करके कर्मचारियों को दूसरे जगह ट्रांसफ़र करना या VRS के तहत उनको VR लेकर के घर बैठ जाने के लिए बाध्य करना, ये सभी को हम प्रयास किए हैं कि इसको रोका जाए और रोकने में सफल हुए हैं. ಕುದುರೆಮುಖ ಮಜದೂರ್ ಸಂಘದ ಪರವಾಗಿ ಕುದುರೆಮುಖ ಎಂಪ್ಲಾಯೀಸ್ ಹತ್ರ, ಆಲ್ ಎಂಪ್ಲಾಯೀಸ್ ಹತ್ರ ಒಂದು ರಿಕ್ವೆಸ್ಟ್ ಮಾಡಲಿಕ್ಕೆ ನಿಂತಿದೆ. BMS ಆಫೀಸಲ್ಲಿ ನಾವಿದ್ದೇವೆ. ಕಾರ್ಮಿಕರೇ, ಕಳೆದ ಒಂದು 2 ಟರ್ಮಲ್ಲಿ ಕುದುರೆಮುಖ ಮಜದೂರ್ ಸಂಘ ಬಂದ ನಂತರ ಕಾರ್ಮಿಕರ ಯಾವುದೇ ಹಿತಕ್ಕೆ ಧಕ್ಕೆ ಆಗದಾಗೆ ವೇತನ ಒಪ್ಪಂದ ಮತ್ತು ಮ್ಯಾನೇಜ್ಮೆಂಟ್ನ ಯಾವುದೇ ತಪ್ಪು ನಿರ್ಧಾರವನ್ನು ಖಂಡಿಸುವಲ್ಲಿ ನಾವು ಯಶಸ್ವಿಯಾಗಿದೆ ಅಂತ ಅನ್ನುವ ನಂಬಿಕೆಯೊಂದಿಗೆ ನಿಮ್ಮಲ್ಲಿ ನಾಳೆದು ನಡೆಯುವ 15ನೇ ತಾರೀಕಿನ ದಿನದಂದು ಇನ್ನೊಮ್ಮೆ ಕುದುರೆಮುಖ ಮಜದೂರ್ ಸಂಘವನ್ನು ಚುನಾಯಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಹಾಗೆಯೇ ಇನ್ನು ಮುಂದೆ ನಡೆಯಲಿರುವ ವೇತನ ಒಪ್ಪಂದ ಆಗಲಿ, ಒಂದು ಕಂಪನಿಯನ್ನು ಪ್ರೈವೇಟೈಸೇಷನ್ ಮಾಡುವಂಥ ನಿರ್ಧಾರವನ್ನು ನಾವು ಕೇಂದ್ರದ BMS ನಾಯಕರ ಸಹಾಯದಿಂದ ಖಂಡಿತವಾಗಿ ಇದನ್ನು ನೆರವೇರಿಸಲಿಕ್ಕೆ ಬಿಡಲ್ಲ ಅನ್ನುವ ಆಶ್ವಾಸನೆಯೊಂದಿಗೆ ಬಾಕೆಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಇರುವ ವಿಚಾರವನ್ನು ನೀವು ದಯವಿಟ್ಟು ಓದಿ ಮನನ ಮಾಡಿಕೊಂಡು ಕುದುರೆಮುಖದ ಮಜದೂರ್ ಸಂಘಕ್ಕೆ ಯಾಕಾಗಿ ನೀವು ಓಟನ್ನು ಕೊಡಬೇಕನ್ನೋ ವಿಚಾರದಲ್ಲಿ ಸ್ಪಷ್ಟ ನಿಲುವನ್ನು ತಗೊಂಡು ಯಾವುದೇ ಆಮಿಷಕ್ಕೆ ಒಳಗಾಗದೆ ಕುದುರೆಮುಖ ಮಜದೂರ್ ಸಂಘವನ್ನು ಚುನಾಯಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ.